ಕೊರಟಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಕಾಯಕ ಯೋಗಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 117ನೇ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಬಿಜೆಪಿ ಮುಖಂಡ ಪವನ್ ಕುಮಾರ್, ಬಿಜೆಪಿ ಮಂಡಲ ಅಧ್ಯಕ್ಷರಾದ ದರ್ಶನ್, ಭಕ್ತೆ ಸುಶೀಲಮ್ಮ ಮಾತನಾಡಿ ಸ್ವಾಮೀಜಿಗಳ ಸಾಧನೆಗಳನ್ನು ಕೊಂಡಾಡಿದರು. ಇದೇ ಸಂದರ್ಭದಲ್ಲಿ ಭಕ್ತಾದಿಗಳಾದ ಪರ್ವತಯ್ಯ, ಪವನ್ ಕುಮಾರ್, ಪ್ರದೀಪ್ ಕುಮಾರ್, ಹೊಳವನಹಳ್ಳಿ, ಚೇತನ ಆರಾಧ್ಯ, ಸಿದ್ದರಾಜು, ನಂಜುಂಡಯ್ಯ, ಸುಶೀಲಮ್ಮ, ಸಿದ್ದಮಲ್ಲಪ್ಪ, ಕಾಮರಾಜು, ಲಕ್ಷ್ಮೀಶ್, ಜೆಡಿಎಸ್ ಯು ಅಧ್ಯಕ್ಷರಾದ ಕೌಶಿಕ್, ರಮೇಶ್ ಹಾಗೂ ಇತರ ಗಣ್ಯರು ಹಾಜರಿದ್ದರು. ವರದಿ ಮಂಜಿಸ್ವಾಮಿ ಎಂಎನ್, ಕೊರಟಗೆರೆ. ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಒಂದು ಜಯಂತ್ಯೋತ್ಸವ ದಾಸೋಹ ದಿನವಾಗಿ ಕೊರಟಗೆರೆ ನಗರದಲ್ಲಿ ಆಚರಿಸ್ತಾ ಇದ್ದೇವೆ. ನಮ್ಮೆಲ್ಲರ ಪುಣ್ಯ, ಅವರ ಒಂದು ಜೀವಮಾನಾವಧಿಯಲ್ಲಿ ನಾವುಗಳೆಲ್ಲ ಅವರ ದರ್ಶನ ಪಡೆದಂಥದ್ದು ನಮ್ಮೆಲ್ಲರ ಪುಣ್ಯ. ಮುಂದಿನ ದಿನಗಳಲ್ಲಿ ಇನ್ನು ನಮ್ಮ ಶಿವಕುಮಾರ ಸ್ವಾಮೀಜಿಯವರು ಏನು ನಮಗೆ ಮಾರ್ಗದರ್ಶನ ತೋರಿದ್ದಾರೆ, ತ್ರಿವಿಧ ದಾಸೋಹದ ಬಗ್ಗೆ ಶಿಕ್ಷಣ ಆಗ್ಬೋದು, ಮಕ್ಕಳಿಗೆ, ಬಡಬಗ್ಗರಿಗೆ ಎಲ್ಲರಿಗೂ ಸಾವಿರಾರು ಶಿಕ್ಷಣ ಪಡೆದು ಒಂದು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಇದು ಇವರ ಸ್ವಾಮೀಜಿಯವರ ಒಂದು ಆಶೀರ್ವಾದ ಎಲ್ಲರ ಮೇಲಿರಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ರೂಪುಗೊಳ್ಳಿ ಅಂತೇಳಿ ಸ್ವಾಮೀಜಿಗಳ 117ನೇ ಒಂದು ಸಮಾವೇಶವನ್ನು ಇವತ್ತು ಇಲ್ಲಿ ಕೊರಟಗೆರೆ SSR ಸರ್ಕಲಲ್ಲಿ ಇಟ್ಕೊಂಡಿದ್ದೀವಿ. ಕಾರಣ ತಾಲೂಕು ಎಲ್ಲ ಭಕ್ತವೃಂದದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಇದೇ ಥರದಲ್ಲಿ ಇನ್ನು ಅತಿ ಹೆಚ್ಚು ಎಲ್ಲ ಭಾಗದಲ್ಲೂ ಆಗಲಿ, ಇದೇ ಥರ ಎಲ್ಲ ಸಹಕರಿಸಿ ಎಲ್ಲ ಸಮಾಜದ ಎಲ್ಲ ಬಾಂಧವರ ಜೊತೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳನ್ನು ತಲುಪಿಸುತ್ತಾ ಈ ಒಂದೆರಡು ಮಾತನ್ನ ಮಾತಾಡ್ತಾ ಇದ್ದೀನಿ. ಏಪ್ರಿಲ್ 1ನೇ ತಾರೀಕು ಇದಕ್ಕೆ ಒಂದು ಫೂಲ್ಸ್ ಡೇ ಅಂತ ಹೆಸರು ಹೇಳ್ತಾ ಇದ್ರು. ಇಂಥ ಫೂಲ್ಸ್ ಡೇನ ಮಹತ್ತರವಾದ ದಿನ, ದಾಸೋಹದ ದಿನ ಆಗಿ ಮಾಡೋದಕ್ಕೆ ಕಾರಣ ಸಿದ್ಧಗಂಗಾ ಮಠದ ಸ್ವಾಮಿಗಳು ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿ ಅವರು ಬಸವಣ್ಣನವರ ಸಾಮಾಜಿಕ ತತ್ವವನ್ನು ಸಮಾಜಕ್ಕೆ ಹಂಚೋದಕ್ಕೆ ಅವರು ಇಡೀ ಜೀವಮಾನದಲ್ಲಿ ಅವರು ಪ್ರಯತ್ನ ಪಟ್ಟರು. ಏನು ಸಮಾಜ ಅಂತಂದರೆ ಸಮಾಜ ಎಲ್ಲರೂ ಸುಖವಾಗಿರಬೇಕು ಅಂತ, ಎಲ್ರಿಗೂ ವಿದ್ಯೆ ಬೇಕು, ಅನ್ನ ಬೇಕು, ಮತ್ತು ವಸತಿ ಬೇಕು ಅನ್ನೋ ವಿಚಾರ 12ನೇ ಶತಮಾನದಲ್ಲಿ, ಇವತ್ತಿನ ದಿವಸ ಈ ರಾಜಕಾರಣಿಗಳು ಏನು ಹೇಳ್ತಾರೆ ಅದನ್ನು 12ನೇ ಶತಮಾನದಲ್ಲಿ 800 ವರ್ಷದ ಹಿಂದುಗಡೆಯೇ ಬಸವಣ್ಣವ್ರು ಕಲ್ಪಿಸ್ಕೊಂಡಿದ್ರು. ಅದನ್ನು ಶಿವಕುಮಾರ ಸ್ವಾಮಿಗಳು ಅವರ ವ್ಯಾಪ್ತಿಯಲ್ಲಿ ಅದನ್ನು ಜಾರಿಗೆ ತರೋದಕ್ಕೆ ಅವರು ಬಹಳ ಪ್ರಯತ್ನ ಪಟ್ಟರು. ಇದರ ಫಲವಾಗಿ ಲಕ್ಷಾಂತರ ಜನ ಅವ್ರಿಗೆ ಆ ಕಡೆಯಿಂದ ಅನುಕೂಲ ಆಯಿತು, ವಿದ್ಯಾ ಕಲಿತರು. ಅದಕ್ಕಿಂತ ಹೆಚ್ಚಾಗಿ ಅವರಿಂದ ಪ್ರೇರಣೆ ಪಡೆದಿದ್ದು ಕೋಟಿ ಜನ ಪ್ರೇರಣೆ ಪಡೆದರು. ನಾನು ಈ ಒಂದು TV ಚಾನಲ್ನಲ್ಲಿ ನೋಡ್ತಿದ್ದಂಗೆ ನಮ್ಮ ಬಾಲಗಂಗಾಧರ ಸ್ವಾಮಿಗಳು ಒಂದು ಇಂಟರ್ವ್ಯೂದಲ್ಲಿ ನಾನು ನೋಡಿದ್ದೆ. ಇದಕ್ಕೆ ದಾಸೋಗೋದಕ್ಕೆ ಏನು ಕಾರಣ ಅಂದರೆ ಇದಕ್ಕೆಲ್ಲ ಮೂಲ ಪ್ರೇರಣೆ ಸಿದ್ಧಗಂಗಾ ಮಠ, ಅಲ್ಲಿಂದ ನಾವು ಕಲ್ಪೇ ಹೊರತು ಮೂಲ ಸಿದ್ಧಗಂಗಾ ಮಠನೇ ಈ ವಿದ್ಯೆಗೆ ಮತ್ತು ದಾಸೋಹಕ್ಕೆ ಮತ್ತು ಸಮಾಜ ಸೇವೆಗೆ ಅವರು ಮೂಲ, ಅವರಿಂದ ನಾವು ಕಲ್ತೀವಿ ಅಂತ ಹೇಳಿರೋದನ್ನ ಇವತ್ತು ನಿಮ್ಮ ಹತ್ರ ರೆಕಾರ್ಡ್ ಇದ್ರೆ ಬೇಕಾದ್ರೆ ನೋಡ್ಬೋದು ಅಂತ ಒಂದು ನೆನಪು ಸದಾ ಇರಲಿ. ಏನು ನಾವು ಅವರ ತತ್ವ ಇದೆಯಲ್ಲ, ಅದು ತತ್ವ ಯಾವಾಗಲೂ ಅದು ಜೀವಂತವಾಗಿರಲಿ ಅಂತ ಮರೆತು ಬಿಡ್ತೀವಿ ನಾವು. ಜನ ಒಳ್ಳೆ ಕೆಲಸ ಆಗಲಿ ಕೆಟ್ಟ ಕೆಲಸ ಆಗಲಿ ಮರೆತು ಬಿಡ್ತೀವಿ. ಅದು ಮರೆಯೋದು ಬೇಡ, ನೆನಪು ಮಾಡಿಕೊಟ್ಟು ಅದನ್ನು ಯಾವಾಗಲೂ ಜನಜೀವನದಲ್ಲಿ ಇರೋಂಗೆ ಮಾಡಬೇಕು ಅನ್ನೋದಕ್ಕೋಸ್ಕರ ಪ್ರತಿ ವರ್ಷ ಒಂದು ಕಾರ್ಯಕ್ರಮನ ಅವ್ರ ಹೆಸರಲ್ಲಿ ಮಾಡಿ ಈ ದಾಸೋಹನ ಅಂದರೆ ಹಂಚಿ ತಿನ್ನುವುದು ಅಂದರೆ ಡಿಸ್ಟ್ರಿಬ್ಯೂಷನ್ ಅಂತಾರಲ್ವಾ, ಅದನ್ನು ಬೆಳೆದಿದ್ದನ್ನು ಗಳಿಸಿದ್ದನ್ನು ಬೇರೆಯವ್ರಿಗೆ ಕೊಟ್ಟು, ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಕೊಟ್ಟು, ಇರ್ತಕ್ಕಂಥವ್ರಿಗೆ ಕೊಟ್ಟು ತಿಂದು ಇಡೀ ಪ್ರಪಂಚವನ್ನು, ಇಡೀ ಸಮಾಜವನ್ನು ಸುಖವಾಗಿಡೋದು, ಆನಂದವಾಗಿಡೋದು ಇದು ಮೂಲ ಕಾರಣ. ಇದನ್ನು ಈ ದಿವಸ ನೆನಪಿಗೋಸ್ಕರ ಪ್ರತಿ ವರ್ಷ ಮಾಡ್ತೀವಿ, ಈ ಸರ್ಕಾರ ಮಾಡ್ತಾ ಇದ್ದೀವಿ. ಇದು ಎಲ್ಲರೂ ಸೇರಿ, ಇದು ಇಡೀ ಕೊರಟಗೆರೆಯ ಜನತೆಯ ಪರವಾಗಿ ಮಾಡಿದ್ದೀವಿ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಇದು ಒಬ್ಬರಲ್ಲ ಇಬ್ಬರಲ್ಲ, ಯಾರ ಹೆಸರು ಹೇಳ್ಬೇಕಾಗ್ತದೆ. ಬಸ್ ಸ್ಟ್ಯಾಂಡು ಎಲ್ಲ ಜಾತಿ
ಈಗಿನ ಯೋಗಿಗಳೆಲ್ಲ ಅವರಷ್ಟು ಮಾಡೋದು ಅಪ್ಪು ಇಲ್ಲ. ಎಲ್ಲರ ದೇವರನ್ನೇ ನಾವು ಹೋಗಕ್ಕ ಮುಂದೆ ಹೋಗಕ್ಕ.